ಚಾಮುಂಡಿ ಬೆಟ್ಟ. ಬೆಟ್ಟ ಅಂದರೆ ಪ್ರಸಿದ್ಧವಾದ ಧಾರ್ಮಿಕ ಪ್ರದೇಶ ಅಂತ ಹೇಳ್ಬೋದು, ಮತ್ತು ಪ್ರವಾಸಿಗ ತಾಣ ಅಂತಲೂ ಹೇಳ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಮ್ಮ ಹೆಸರು ಎಲ್ಲೂ ಗೊತ್ತಿಲ್ಲ ಅನ್ನಂಗಿಲ್ಲ, ಅಷ್ಟು ಸಹಜವಾಗಿ ಚಾಮುಂಡೇಶ್ವರಿ. ಮೈಸೂರು ಅಂದರೆ ಚಾಮುಂಡೇಶ್ವರಿ. ಅರಮನೆಯಿಂದ ಕೂಡ ಮಹಾರಾಜರು ಈ ದೇವಸ್ಥಾನವನ್ನು ಹಿಂದಿನ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಮಹಾರಾಜರು ಪ್ರತಿ ಕಾರ್ಯಕ್ರಮ, ಚಾಮುಂಡಮ್ಮಂದು ತೇರು ದಿನ ಮತ್ತು ನವರಾತ್ರಿಲಿ 9 ದಿನ ಪ್ರತಿದಿನವೂ ಅವರು ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಚಾಮುಂಡಮ್ಮನ ಬೆಟ್ಟದಿಂದ ಹತ್ತಿ ಹೋಗೋರು ಸಾವಿರಾರು ಅಂತಲೇ ಹೇಳ್ಬೋದು. ನವರಾತ್ರಿಲಿ 9 ದಿನ ಹತ್ತಿ ಕುಂಕುಮ ಹಾಕ್ಕೊಂಡು ಹೋಗೋದು, ಮತ್ತು ಇಲ್ಲಿ ಪಾದಕ್ಕೆ ಬಂದು ನಮಸ್ಕಾರ ಮಾಡಿಕೊಂಡು ಪ್ರತಿನಿತ್ಯವೂ 9 ದಿನದಲ್ಲಿ ಎಷ್ಟು ಜನ ಹೋಗ್ತಾರೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಜನ ಇರ್ತಾರೆ. ಆಷಾಢದಲ್ಲೂ ಕೂಡ ಅಷ್ಟು ಜನ ಇರ್ತಾರೆ. ಲಕ್ಷಾನುಗಟ್ಟಲೆ ಜನರು ಆಷಾಢದಲ್ಲಿರ್ತಾರೆ. ನವರಾತ್ರಿಯಲ್ಲಂತೂ ಪ್ರತಿ ಮದುವೆ ಆಗಿರೋ ಹುಡುಗ ಹುಡುಗಿ ಆಗಿರ್ಬೋದು, ಮತ್ತು ಹರಕೆ ಮಾಡ್ಕೊಂಡಿರೋರು ಪ್ರತಿ ಆ ಥರ ಅವರು ಏನು ಹರಕೆ ಮಾಡ್ಕೊಂಡಿರ್ತಾರೆ, ನವರಾತ್ರಿಲಿ ಹತ್ತೀವಿ ಅಂತ 9 ದಿನವೂ ನವದುರ್ಗೆ ಅಲಂಕಾರ, ಒಂದೊಂದು ದಿನ ಒಂದೊಂದು ತರಹದ ಅಲಂಕಾರವನ್ನು ದೇವಿಗೆ ನೆರವೇರಿಸಿರ್ತಾರೆ. ಮೆಟ್ಲು 1000 ಮೆಟ್ಲಿದೆ. 1001 ಮೆಟ್ಟಲು ಇದೆ. ಅದು ಮೆಟ್ಟಲಿಗೆ ಪ್ರತಿಯೊಂದು ಮೆಟ್ಲೂ ಪೂಜೆ ಮಾಡ್ಕೊಂಡು ಹೋಗೋರು ಇರ್ತಾರೆ, ತೆಂಗಿನಕಾಯಿ ಹೊಡೆಯೋರು ಇರ್ತಾರೆ, ಕುಂಕುಮ ಹಾಕ್ಕೊಂಡು ಹೋಗಿರ್ತಾರೆ, ಕರ್ಪೂರ ಹಚ್ಚೋರು ಹೋಗಿರ್ತಾರೆ. ಪ್ರತಿಯೊಬ್ಬರದು ಅವರು ಏನು ಅಂದ್ಕೊಂಡಿರ್ತಾರೆ ಆ ಥರದ್ದೆಲ್ಲ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ಕೊಂಡು ಹೋಗೋ ವಾಡಿಕೆ. ಮಹಿಳೆಯರಂತೂ ಸುಮಂಗಲಿಯರು, ಅವರು ಪೂಜೆ ಕುಂಕುಮ ಕೊಡೋ ಮೂಲಕ ಅವ್ರೇನು ಅಂದ್ಕೊಂಡಿರ್ತಾರೆ ಅಷ್ಟು ಕೂಡ ನೆರವೇರೋ ಒಂದು ಅಮ್ಮನ ಒಂದು ಆಶೀರ್ವಾದ. ಮತ್ತು ಇಲ್ಲಿ ಒಂದು ಪಾದ ಇದೆ, ಇದು ತುಂಬ ಪುರಾತನವಾದದ್ದು. ಇಲ್ಲಿ ಪೂಜೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಹತ್ತುತ್ತಾರೆ. ಇಲ್ಲಿ ಇದು ದ್ವಾರ, ಇದು ಬೆಟ್ಟಕ್ಕೆ ಹೋಗೋ ಇದು ಮೆಟ್ಲು ಒಂದೇ ಬರೋದು. ಇನ್ನು ಬೇರೆ ಬಸ್ ರೂಟ್ ಇದೆ, ಬೇರೆ ಬೇರೆ ಎಲ್ಲ ರೂಟ್ಗಳಿದೆ. ಆದರೆ ಇದೊಂದು ಗೋಪುರ, ಇಲ್ಲಿಂದನೇ ಹೋಗಬೇಕು. ಇದು ವಿಶೇಷತೆ ಅಂದರೆ ಇದು ದ್ವಾರ, ರಾಜಗೋಪುರ ಥರ ಇದು ದ್ವಾರ ಬೆಟ್ಟಕ್ಕೆ ಹೋಗೋದು. ಇದು ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಬೃಹದಾಕಾರವಾದ ನಂದಿ, ಇದು ನಂದಿ ವಿಗ್ರಹ. ನಮ್ಮ ಇಡೀ ಇಂಡಿಯಾದಲ್ಲಿ ಇದು ಎರಡನೇ ಸ್ಥಾನ ಪಡೆದಿದೆ. ಚಾಮುಂಡಿ ಬೆಟ್ಟಕ್ಕೆ ಮೊದಲು ಆಗಿನ ಕಾಲದಲ್ಲಿ ವೆಹಿಕಲ್ ಇರಲಿಲ್ಲ, ಏನಿರಲಿಲ್ಲ, ಕಾಲಾದಿ ಮಾಡಿದ್ದಾರೆ, 1000 ಮೆಟ್ಲು ಮಾಡಿದ್ದಾರೆ. ಮೊದಲು ಸ್ಟಾರ್ಟಿಂಗ್ ಸ್ಟೆಪ್ನಲ್ಲಿ ಅಮ್ಮನವ್ರ ಪಾದ ಇದೆ, ಪಾದ ನಮಸ್ಕಾರ ಮಾಡಬೇಕು. ಮತ್ತು 500ನೇ ಮೆಟ್ಲಲ್ಲಿ ಕಾಳುಭೈರವರು ಇದ್ದಾರೆ, ಅವ್ರ ದರ್ಶನ ಮಾಡಿ ನಂದಿ ನೋಡಿ ನಂತರ ಚಾಮುಂಡಿ ನೋಡ್ತಾ ಇದ್ದದ್ದು ಪದ್ಧತಿ ಹಿಂದೆ. ಈಗ ರೋಡ್ ಆದಮೇಲೆ ಮೇಲ್ಗಡೆ ಹೋಗಿ ಬರ್ತಾರೆ. ಅಂದರೆ ಈ ಬೆಟ್ಟದಲ್ಲಿ 4 ದಿಕ್ಕಲ್ಲೂ 4 ನಂದಿ ಇದೆ. ಇದಕ್ಕೆ ಬಿಲ್ವ ಸ್ವರ್ಗ ನಂದಿ ಅಂತ ಹೆಸರು. ಈ ಕಡೆ ನೀಲ್ಕಲ್ಲತ್ತಿ ಬಸವ ಅಂತಿದೆ, ಎದುರುಗಡೆ ಗಾರೆ ಬಸವ ಅಂತ, ಆ ಕಡೆ ಹುಲ್ಲುದಿ ಬಸವ ಅಂತ. 4 ದಿಕ್ಕಲ್ಲೂ 4 ನಂದಿ ಇದೆ. 4 ನಂದಿ ಏನು ವಿಶೇಷತೆ ಅಂದರೆ ಅಮ್ಮನವ್ರಿಗೆ ಕಾವಲಾಗಿರೋದು ಅಂತ ಒಂದು ಪ್ರತೀತಿ ಇದೆ. ಅದು ವಿಶೇಷತೆ ಅಂದರೆ ಅಭಿಷೇಕ ಮಾಡಿ ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಂಡು ಫುಲ್ ಜೆಡ್ ಬ್ಲ್ಯಾಕ್ ಇತ್ತು. ಒಂದು 3-4 ಇಯರ್ಸ್ ಬ್ಯಾಕ್ ಅದು ಸ್ವಲ್ಪ ಫುಲ್ ವಾಶ್ ಮಾಡಿ ಈ ಕಲರ್ ಇದೆ. ನಿಜಕ್ಕೂ ಹೇಳಬೇಕಂದ್ರೆ ಅದು ಜೆಡ್ ಬ್ಲ್ಯಾಕ್ ಇತ್ತಲ್ಲ, ಅದೇ ತುಂಬ ಲಕ್ಷಣವಾಗಿತ್ತು. ಇನ್ನು ಆ ಜೆಡ್ ಬ್ಲ್ಯಾಕ್ ಬರಬೇಕಂದ್ರೆ ಇನ್ನೂ ಎಷ್ಟು ಅಭಿಷೇಕಗಳು ಆಗಬೇಕು ಅಂತ ಗೊತ್ತಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಇದು ಹೋಮ ನಡೆಯೋ ಸ್ಥಳ. ಇದೇ ಸ್ಥಳದಲ್ಲಿ ಸಾವಿರಾರು ಹೋಮಗಳು ನಡೆದಿದೆ. ವರ್ಷಕ್ಕೆ ಆ ಹಬ್ಬದಲ್ಲಿ, ದಸರಾದಲ್ಲಿ ಹೋಮವನ್ನು ನಡೆಯುವ ಸ್ಥಳ. ಇದು ಆಮೆ, ಆದರೆ ಇದು ಲಕ್ಷ್ಮಿ. ಕೆಲವರಿಗೆ ಇದು ಗೊತ್ತಿಲ್ಲ, ಆದರೆ ಇದು ಮುಟ್ಟಿ ನಮಸ್ತೆ ಮಾಡಿ ಅವ್ರ ಪ್ರಾರ್ಥನೆ ಏನಿದ್ರು ಮಾಡಿ ಹೋಗ್ತಾರೆ. ಅಮ್ಮನ ಹಿಂದೆ ಬರುವ ಸ್ಥಳ. ಎಲ್ಲರೂ ಮುಟ್ಟಿ ಕರೋನಾ ಇರೋದ್ರಿಂದ ಇದು ಮುಟ್ಟಬಾರ್ದು ಅಂತ ಪರ್ದೆ ಹಾಕಿದ್ದಾರೆ. ಇದು ಹಿಂದೆಗಡೆ ಬರುವ ಒಂದು ಅಮ್ಮನ ಗುಡಿ. ಇದು ಪುರಾತನವಾದದ್ದು, ಭಿನ್ನ ಆಗಿದೆ ಅಂತ. ಇದು ಚಾಮುಂಡೇಶ್ವರಿ ವಿಗ್ರಹ ಹಳೆಯದು. ಇದು
ಇದಕ್ಕೂ ಕೂಡ ಪೂಜೆ ಮಾಡಿ ಪ್ರತಿನಿತ್ಯ ನೈವೇದ್ಯ ಎಲ್ಲ ನೆರವೇರಿತು. ಇದು ಅಭಿಷೇಕ ಮಾಡಿದ್ದು ಬರುವ ಸ್ಥಳ. ಅಮ್ಮನ ಈ ಪವಾಡ ನಿಜಕ್ಕೂ ದೇಶಾದ್ಯಂತ ಜನಗಳಿಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತದೆ. ಮಾಹೇಶ್ವರಿ ವಿಜಯಾಂಬಿಕೆ, ಮಾಹೇಶ್ವರಿ ವಿಜಯಾಂಬಿಕೆ, ಸರ್ವಮಂಗಳೇ ಮಾಂಗಲ್ಯೇ ಶರಣರ ಕಾಯೈ ಚಾಮುಂಡೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ.